ಫಸ್ಟ್ ಕರ್ನಾಟಕ ಸಂಸ್ಥೆ ಖಾಸಗಿ ಮತ್ತು ಅನುದಾನ ರಹಿತ ಶಾಲಾ ಶಿಕ್ಷಕರಿಗಾಗಿ ಸ್ಥಾಪಿತಗೊಂಡಿರುವ ಸಂಸ್ಥೆ. ಇದರ ವತಿಯಿಂದ ಬೆಂಗಳೂರಿನ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಭಾಂಗಣದಲ್ಲಿ 100 ಶಿಕ್ಷಕರನ್ನು ಸನ್ಮಾನಿಸುವ ಕಾರ್ಯಕ್ರಮ ನಡೆಯಿತು. ಶಿಕ್ಷಕರ ಸೇವೆ, ಕಾರ್ಯಚತುರತೆ ಮತ್ತು ಶಿಕ್ಷಣಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ಸೇವೆಯನ್ನ ಪರಿಗಣಿಸಲಾಯಿತು. ಈ ಒಂದು ಭವ್ಯ ಸಮಾರಂಭಕ್ಕೆ ಗೌರವಾನ್ವಿತರಾದ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆಯವರು, ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ವೇಣುಗೋಪಾಲ್, ವಿಧಾನ ಪರಿಷತ್ನ ಸದಸ್ಯರಾದ ಪುಟ್ಟಣ್ಣ, ಟೊಯೋಟಾ ಸಂಸ್ಥೆಯ ಉಪಾಧ್ಯಕ್ಷರಾದ ತೇಜಕುಮಾರ್, ಎಫ್ಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ಗುಲ್ಷದ್ ಅಹಮದ್, ಎಸ್ಟಿಎವೈಎಫ್ಐಟಿಯ ಅಧ್ಯಕ್ಷರಾದ ಗಣಪತಿ ರೆಡ್ಡಿ ಮುಂತಾದ ಗಣ್ಯರು ಆಗಮಿಸಿ ಶಿಕ್ಷಕರನ್ನ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಫಸ್ಟ್ ಕರ್ನಾಟಕ ಸಂಸ್ಥೆಯ ಅಧ್ಯಕ್ಷರಾದ ಅಫ್ಷದ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಬೇಬಿ ಆಯಿಷಾ, ಮಾರ್ಗದರ್ಶಕರಾದ ಮನೋಹರ್ ದೇಶ್ಮುಖ್, ಖಜಾಂಚಿ ಶ್ರೀಕಾಂತ್, ಕಾರ್ಯದರ್ಶಿ ಯಾಸ್ಮಿನ್ ಕೌಸರ್, ಸಂಘದ ಚುನಾಯಿತ ಸದಸ್ಯರಾದ ಶಕೀಲಾ, ಸುಧಾ, ಆಯಿಷಾ ಅಜರುದ್ದೀನ್ ಮತ್ತು ಸುಷ್ಮಾ ಎನ್ಪಿ ಹಾಗೂ ಶ್ರೀಮತಿ ಮುಬಾಶಿರಾ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು.